ಇನ್ನೊಂದ್ಸಲ ಬರುತ್ತೆ. ಭೂಮಿ ಬೇಕಾಗದು ಇದ್ದಕ್ಕಿದ್ದಂಗೆ ಸಾಯ್ತೇವೆ ಅಂತ ಹೇಳಿ ಜನರಿಗೆ ತಪ್ಪಲ್ಲ ಲೋಕ ಕಂಟಕ. ದೇಹ ಅಶಕ್ತಿಯಿಂದ ದಾರಿಯಲ್ಲಿ ಬಿದ್ದು ಸಾಯುವುದು. ರಾಜಕೀಯದಲ್ಲಿ ಪಕ್ಷಗಳು ಇಬ್ಬಾಗವಾಗುತ್ತವೆ. ಶೀಘ್ರದಲ್ಲಿಯೇ ಭೂಕಂಪ ಆಗಲಿದೆ. ರಾಜಕೀಯದಲ್ಲಿ ಮೋಸದ ಆಟ ಮುಂದುವರಿಯಲಿದೆ. ಬಡವರು ಇದನ್ನ ಅನುಭವಿಸಲಿದ್ದಾರೆ. ಜನಗಳ ಮೇಲೆ ನಿಯಂತ್ರಣ ಕಳೆದುಕೊಂಡು ಹುಚ್ಚರಾಗುತ್ತಾರೆ. ಹೌದು, ಕೋಡಿಶ್ರೀಗಳು ಭವಿಷ್ಯದ ಬಗ್ಗೆ ಸ್ಫೋಟಕ ಬಾಂಬ್ ಹಾಕಿದ್ದಾರೆ. ಬನ್ನಿ ಸ್ನೇಹಿತರೆ, ಕೋಡಿಶ್ರೀಗಳು ಬರುವ ದಿನಗಳ ಬಗ್ಗೆ ಏನೆಲ್ಲ ಮಾಹಿತಿ ನೀಡಿದ್ದಾರೆ ಅನ್ನುವ ಸಂಪೂರ್ಣವಾದ ವಿವರವನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಹಾರನಹಳ್ಳಿ ಕೋಡಿಮಠದ ಸ್ವಾಮೀಜಿ ಇತ್ತೀಚೆಗೆ ಧಾರವಾಡದಲ್ಲಿ ಸ್ಫೋಟಕ ಭವಿಷ್ಯ ನುಡಿದಿದ್ದಾರೆ. ಕಾರ್ತಿಕ ಮಾಸದಿಂದ ಯುಗಾದಿಯವರೆಗೆ ಲೋಕ ಕಂಟಕವಿದೆ. ದೇಹ ಅಶಕ್ತಿಯಿಂದ ಬಿದ್ದು ಸಾಯುತ್ತದೆ ಎಂದು ಕೋಡಿಮಠದ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ಭವಿಷ್ಯ ನುಡಿದಿದ್ದಾರೆ. ಮಧ್ಯ ಬಾಗಿಲಿನಿಂದ ಆರಂಭವಾಗಿ ಕಾರ್ತಿಕ ಮಾರ್ಗಶಿರ ಜನವರಿ ಪ್ರಥಮದಲ್ಲಿಯೂ ಲೋಕ ಕಂಟಕವಿದೆ. ಆ ಕಂಟಕ ಪ್ರಾಕೃತಿಕವಾಗಿ ಪ್ರಾದೇಶಿಕವಾಗಿ ಇರಬಹುದು, ಭೂಕಂಟಕ ಇರಬಹುದು. ಬಾಂಬುಗಳು, ಭೂಕಂಪ, ಯುದ್ಧ ಭೀತಿ, ಜನಗಳ ಮೇಲೆ ನಿಯಂತ್ರಣ ಕಳೆದುಕೊಂಡು ಹುಚ್ಚರಾಗಬಹುದು. ದೇಹ ಅಶಕ್ತಿಯಿಂದ ದಾರಿಯಲ್ಲಿ ಬಿದ್ದು ಸಾಯುತ್ತದೆ. ದೇಹ ಅಂಗಾಂಗಗಳ ಮೇಲೆ ಪ್ರಭಾವ ಕಳೆದುಕೊಳ್ಳಲಿದೆ ಎಂದು ಕೋಡಿಶ್ರೀ ಭವಿಷ್ಯ ನುಡಿದಿದ್ದಾರೆ. ಮುಂದೆ ಜಾಗತಿಕ ದೋಷ, ರಾಷ್ಟ್ರೀಯ ದೋಷವು ಹೆಚ್ಚಾಗಲಿದೆ. 2-3 ತಿಂಗಳು ಮನುಷ್ಯರು ದೈವ ಭಕ್ತಿಯಿಂದ ನಂಬಿಕೆಯಿಂದ ಇರುವುದು ಬಹಳ ಮುಖ್ಯ ಎಂದು ಸಲಹೆ ನೀಡಿದ್ದಾರೆ. ಅಲ್ಲದೆ ಕಾರ್ತಿಕವರೆಗೂ ಮಳೆ ಇರುತ್ತದೆ ಎಂದು ಸಹ ಭವಿಷ್ಯ ನುಡಿದಿದ್ದಾರೆ. ಲೋಕ ಕಲ್ಯಾಣಾರ್ಥ ಮಠದಲ್ಲಿ ಮಹಾರುದ್ರ ಜಪವನ್ನ ಆರಂಭ ಮಾಡುತ್ತಿದ್ದೇನೆ ಎಂದು ಕೋಡಿಶ್ರೀಗಳು ತಿಳಿಸಿದ್ದಾರೆ. ಈ ಹಿಂದೆ ಅಕ್ಟೋಬರ್ ಆರಂಭದಲ್ಲಿ ಮಾತನಾಡಿದ್ದ ಶ್ರೀಗಳು ರಾಜ್ಯದಲ್ಲಿ ಕಾರ್ತಿಕ ಮಾಸದಿಂದ ಯುಗಾದಿಯವರೆಗೆ ಸಾವು ನೋವುಗಳು ಹೆಚ್ಚಾಗಲಿವೆ ಎಂದು ಕೂಡ ಭಯಾನಕ ಭವಿಷ್ಯ ನುಡಿದಿದ್ದಾರೆ. ಜನರಿಗೆ ನೋವನ್ನು ಕಾಡುತ್ತೆ ಈ ಕಾರ್ತಿಕ ಮಾಸ. ಭಾರತೀಯ ಸಂಸ್ಕಾರದಲ್ಲಿ ಸಂವತ್ಸರಗಳು ಒಂದೊಂದು ವರ್ಷದ ಫಲಾಫಲಗಳನ್ನ ನಿರ್ಧರಿಸುತ್ತವೆ. ಅದೇ ರೀತಿ ಕೆಡುಕು ಆಗುತ್ತಲೇ ಬಂದಿದೆ. ಆದರೆ ಬೇಜಾರು ಆಗುವಂತಹ ವಿಷಯ ಏನಂದ್ರೆ, ಸದ್ಯ ಯಾವುದು ಒಳ್ಳೆಯದು ಆಗ್ತಿಲ್ಲ, ಆಗುವುದು ಇಲ್ಲ. ಕೇವಲ ಕೆಟ್ಟದಾಗುತ್ತಾ ಬಂದಿದೆ, ಕೆಟ್ಟದಾಗುತ್ತಿದೆ. ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ನಿಯಂತ್ರಣವನ್ನ ಕಳೆದುಕೊಂಡಿದೆ ಎಂದು ಶ್ರೀಗಳು ನುಡಿದಿದ್ದಾರೆ. ಆದರೆ ಜನರು ಇದಕ್ಕೆಲ್ಲ ಗಟ್ಟಿಯಾಗಬೇಕು. ಇದು ಶುಭಕೃತನಾಮ ಸಂವತ್ಸರ, ಅಂದ್ರೆ ಈ ವರ್ಷ ಕಡೆಯವರೆಗೆ ಅಶುಭವನ್ನ ಕೊಡುತ್ತಾ ಬಂದಿದೆ, ಮುಂದೆನೂ ಅಶುಭವೇ ಕೊಡುತ್ತದೆ ಎಂದು ಹೇಳಿದ್ದಾರೆ. ಶುಭವನ್ನು ಕೊಡುತ್ತಿಲ್ಲ. ಮಳೆ, ಗಾಳಿ, ಭೂಕಂಪಗಳು, ಮತಾಂಧಗಳು, ಸಾವು ನೋವುಗಳು ಇವೆಲ್ಲವೂ ಹೆಚ್ಚಾಗಲಿವೆ. ಕರ್ನಾಟಕದ ಕೆಲವೊಂದು ಭಾಗದಲ್ಲಿ ಭೂಕಂಪ ಆಗಲಿದೆ. ಮಳೆ, ಬೆಂಕಿಯಿಂದ ಅನಾಹುತ, ರೋಗ ರುಜಿನಗಳು ಹೆಚ್ಚಾಗುತ್ತವೆ. ಪ್ರಾಣಿ ಪಕ್ಷಿಗಳು ಸಾಯುತ್ತದೆ ಎಂದು ಭವಿಷ್ಯ ನುಡಿದಿದ್ದಾರೆ. ದೊಡ್ಡ ದೊಡ್ಡ ವ್ಯಕ್ತಿಗಳು, ರಾಜಕೀಯ ವ್ಯಕ್ತಿಗಳು ಜನರಿಗೆ ಮೋಸ ಮಾಡಿದ್ದಾರೆ, ಮೋಸ ಮಾಡಲಿದ್ದಾರೆ. ಸುಳ್ಳುಗಳನ್ನ ಹೇಳಿ ಈಗಾಗಲೇ ಜನರಿಗೆ ಮೋಸ ಮಾಡಿದ್ದಾರೆ. ಇನ್ನೂ ಕೂಡ ಮೋಸ ನಡೆಯಲಿವೆ. ದೊಡ್ಡವರು ದೊಡ್ಡವರಾಗಲಿದ್ದಾರೆ, ಬಡವರು ಬಡವರಾಗಿಯೇ ಇರುತ್ತಾರೆ. ಈ ಮೋಸದಾಟ ಮುಂದುವರೆಯಲಿದೆ ಎಂದು ತಮ್ಮ ಭವಿಷ್ಯವಾಣಿಯಲ್ಲಿ ನುಡಿದಿದ್ದಾರೆ. ಈ ಬಾರಿ ಇನ್ನೂ ಹಾನಿಯಾಗೋದೇ ಹೆಚ್ಚಿದೆ. ಸಾವು ನೋವು ಆಗೋ ಲಕ್ಷಣಗಳಿವೆ. ರಾಜಕೀಯ ಅಸ್ಥಿರತೆ ಇದೆ. ಎಲ್ಲವೂ ವಿಭಾಗ ಆಗುವ ಲಕ್ಷಣಗಳಿವೆ. 3 ಪಕ್ಷಗಳಲ್ಲಿ ವಿಭಾಗಗಳು ಆಗುತ್ತವೆ ಎಂದು ಹೇಳಿದ್ದಾರೆ. ಎಲ್ಲ ಪಕ್ಷಗಳು ಇಬ್ಬಾಗ ಆಗಲು ಕಾರಣವಿದೆ. ರಾಜಕೀಯದಲ್ಲಿ ಯಾರನ್ನು ತೃಪ್ತಿ ಮಾಡಲು ಆಗಲ್ಲ. ನಾನು ಯಾವುದೇ ವ್ಯಕ್ತಿಯ ಬಗ್ಗೆ ಹೇಳಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿದ್ದಾರೆ. ನಾನು ಸನ್ಯಾಸಿ ಇದ್ದೀನಿ, ಯಾವ ವ್ಯಕ್ತಿಯ ಬಗ್ಗೆ ಮಾತನಾಡುವುದಿಲ್ಲ. ಮಳೆಗಾಲ ಮುಂದುವರಿಯುವುದು ಕಷ್ಟವಾಗಿದೆ. ಹಿಂಗಾರು ಬೆಳೆ ಮೇಲೆ ಅನ್ನದಾತ ನಂಬಿಕೆ ಇಟ್ಟಿರ್ತಾನೆ. ಹಿಂಗಾರು ಬೆಳೆ ಅನ್ನದಾತನ ಕೈ ಹಿಡಿಯಲಿದೆ. ಯಾರಿಗೂ ನೋವಾಗಂತ ಪ್ರಸಂಗ ಏನೆಂದು ನಾನು ಹೇಳಲ್ಲ. ಆದರೆ ಕಾರ್ತಿಕ ಮಾಸದಿಂದ ಯುಗಾದಿಯವರೆಗೂ ರಾಜ್ಯಕ್ಕೆ ಕಂಟಕ ಕಾದಿದೆ ಎಂದು ಭವಿಷ್ಯ ನುಡಿದಿದ್ದಾರೆ.
ಯುಗಾದಿಯ ಸಮಯದಲ್ಲೋ, ಸಂಕ್ರಾಂತಿಯ ಸಮಯದಲ್ಲೋ ಹಾಗೂ ಇನ್ನು ಅನೇಕ ಬಾರಿ ಕೋಡಿಮಠದ ಸ್ವಾಮಿಗಳು ನಡೆಯುವ ಭವಿಷ್ಯವನ್ನ ನಾವು ನೀವು ಕೇಳಿ ಬೆಚ್ಚಿ ಬಿದ್ದಿದ್ದು ಸಹಜವೇ. ಈ ಮಠಕ್ಕೆ ಇಲ್ಲಿಯವರೆಗೆ 56 ಸ್ವಾಮೀಜಿಗಳು ಈ ಮಠದ ಗದ್ದುಗೆಯನ್ನ ಪಡೆದಿದ್ದಾರೆ. ಈಗ ಜಗದ್ಗುರು ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮಿಗಳು ಮಠಾಧೀಶರಾಗಿದ್ದಾರೆ. ಇವರ ಕಾಲದಲ್ಲಿ ಕೋಡಿಮಠ ವಿಶ್ವಾದ್ಯಂತ ಹೆಸರುವಾಸಿಯಾಗಿದೆ. ಇದಕ್ಕೆ ಕಾರಣ ಇವರು ನುಡಿಯುವಂತಹ ನಿಖರವಾದಂತಹ ಭವಿಷ್ಯವಾಣಿಗಳು. ಮಠದಲ್ಲಿ ಈಗ ಪೀಠಾಧಿಪತಿ ಆಗಿರುವ ಡಾಕ್ಟರ್ ಶಿವಾನಂದ ಶಿವಯೋಗಿಗಳು 1983ರಲ್ಲಿ ಕೋಡಿಮಠದ ಮಠಾಧೀಶರಾಗಿದ್ದಾರೆ. ಈಗಿರುವ ಶ್ರೀಗಳು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಕಂಚುಗಲ್ನಲ್ಲಿ ಜನಿಸಿದ್ದರು. ಈ ಗುರುಗಳು ತಮ್ಮ ಗುರು ಪರಂಪರೆಯಲ್ಲಿ ಬಂದಿರುವಂತಹ ತಾಳೆಗರಿಗಳನ್ನ ನೋಡಿ ನಿಖರವಾದ ಭವಿಷ್ಯವನ್ನ ನುಡಿಯುತ್ತಾರೆ. ಇಡೀ ಕರ್ನಾಟಕದಲ್ಲಿ ಎಲ್ಲೂ ಇರದಂತಹ ಪ್ರಾಚೀನ ಕನ್ನಡದ ತಾಳೆಗರಿ ಭವಿಷ್ಯವಾಣಿಗಳು ನಿಮಗೆ ಸಿಗೋದು ಇದೇ ಕೋಡಿಮಠದಲ್ಲಿ. ಕೋಡಿಮಠದಲ್ಲಿರುವ ಭವಿಷ್ಯವಾಣಿಗಳು 100 ವರ್ಷಗಳಿಂದ ಈ ತಾಳೆಗರಿಯಲ್ಲಿ ಬರೆದಿಡಲಾಗಿದೆ. ಕಾಲ ಕಾಲಕ್ಕೆ ಇಲ್ಲಿನ ಮಠಾಧೀಶರು ಬರೆದಂತಹ ಭವಿಷ್ಯವಾಣಿಗಳು ಈ ತಾಳೆಗರಿಯಲ್ಲಿ ನೀವು ಕಾಣಬಹುದು. ಈ ಭವಿಷ್ಯವಾಣಿಗಳು ಎಷ್ಟು ನಿಖರವಾಗಿರುತ್ತೆ ಅನ್ನೋದಕ್ಕೆ ಪದೇ ಪದೇ ಹೇಳಬೇಕಾಗಿಲ್ಲ. ಈ ತಾಳೆಗರೆಯಲ್ಲಿ ಬರೆದಿರುವಂತಹ ಅಕ್ಷರಗಳು ನಾವು ನೀವು ನೋಡಬಹುದು. ಆದರೆ ಅದನ್ನ ಓದಲು ಸಾಧ್ಯವಾಗುವುದು ಕೇವಲ ಆ ದೇವರ ಆಶೀರ್ವಾದ ಇರುವಂತಹ ಆ ಶ್ರೀಗಳಿಗೆ ಮಾತ್ರ ಹಾಗೂ ಆ ಸ್ವಾಮಿಗಳಿಗೆ ಮಾತ್ರ. ಅಷ್ಟೇ ಅಲ್ಲದೆ ಇಲ್ಲಿನ ಮಠಾಧೀಶರಿಗೆ ದೇವರಿಂದಲೇ ನೇರವಾಗಿ ಸಂದೇಶ ಬರುತ್ತದೆ ಎನ್ನುವ ನಂಬಿಕೆ ಕೂಡ ಇದೆ. ಆ ಸಂದೇಶವನ್ನೇ ಮಠಾಧೀಶರು ಜನಸಾಮಾನ್ಯರಿಗೆ ಸರಳ ಭಾಷೆಯಲ್ಲಿ ಈ ಭವಿಷ್ಯವಾಣಿಗಳನ್ನ ನುಡಿಯುತ್ತಾರೆ. ಹೀಗಾಗಿ ಯುಗಾದಿ ಮತ್ತು ಸಂಕ್ರಾಂತಿಯ ಸಮಯದಲ್ಲಿ ಮತ್ತು ಆಗಾಗ ಕೆಲವೊಂದು ವಿಶೇಷ ಸಮಯದಲ್ಲಿ ಇಲ್ಲಿನ ಮಠಾಧೀಶರು ಜನಸಾಮಾನ್ಯರಿಗೆ ಆಗಾಗ ಭವಿಷ್ಯದ ಆಗು ಹೋಗುಗಳ ಬಗ್ಗೆ ಮಾಹಿತಿಯನ್ನ ನೀಡುತ್ತಾನೆ ಬರುತ್ತಾರೆ. ಆದರೆ ನಮ್ಮಲ್ಲಿ ಕೋಡಿಮಠದ ಇತಿಹಾಸ ಅಥವಾ ಅದರ ಹಿನ್ನೆಲೆ ಎಷ್ಟು ಜನಕ್ಕೆ ಗೊತ್ತು ಅನ್ನೋದೇ ದೊಡ್ಡ ಪ್ರಶ್ನೆ. ಅರಸೀಕೆರೆ ಬಳಿ ಇರುವ ಈ ಕೋಡಿಮಠಕ್ಕೆ 100 ವರ್ಷಗಳ ಇತಿಹಾಸವಿದೆ. ಅದು 11ನೇ ಶತಮಾನ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಹಲವಾರು ವರ್ಷಗಳ ಕಾಲ ತಪಸ್ಸನ್ನ ಮಾಡಿ ಲೋಕ ಸಂಚಾರ ಮಾಡುತ್ತಿದ್ದ ಶಿವಲಿಂಗ ಜಯನವರು ಅರಸೀಕೆರೆ ಬಳಿ ಇರುವ ಹಾರನಹಳ್ಳಿಗೆ ಬರುತ್ತಾರೆ. ಆ ಸಮಯದಲ್ಲಿ ಈ ಭಾಗವನ್ನ ಲಿಂಗಣ್ಣ ರಾಜ ಅನ್ನುವ ಒಬ್ಬ ಪಾಳೆಗಾರ ಆಳುತ್ತಿದ್ದ. ಇವರು ಇಷ್ಟು ದೊಡ್ಡ ಪಾಳೆಗಾರನಾದರೂ ಕೂಡ ಲಿಂಗಣ್ಣ ರಾಜನಿಗೆ ಮಾತ್ರ ಸಂತಾನವೇ ಇರಲಿಲ್ಲ. ಇದರಿಂದ ಪಾಳೆಗಾರನಿಗೆ ಮತ್ತು ಅವನ ಕುಟುಂಬಕ್ಕೆ ಹಾಗೂ ಅವನ ಇಡೀ ಸಾಮ್ರಾಜ್ಯಕ್ಕೆ ಒಂದು ದುಃಖ ಆವರಿಸಿಕೊಂಡಿತ್ತು. ಹೀಗಾಗಿ ಪಾಳೆಗಾರನ ಹೆಂಡತಿ ಮತ್ತು ಪಾಳೆಗಾರ ಖುದ್ದಾಗಿ ಯಾವಾಗಲೂ ಚಿಂತೆಯಲ್ಲಿ ಮಗ್ನರಾಗಿರುತ್ತಿದ್ದರು. ಈ ಸಮಯದಲ್ಲಿ ಮಲೆ ಮಹದೇಶ್ವರ ಬೆಟ್ಟದಿಂದ ಬಂದಂತಹ ಶಿವಲಿಂಗ ಅಜ್ಜಯ್ಯ ಈ ಪ್ರದೇಶದಲ್ಲಿ ಓಡಾಡುತ್ತಿರುವಾಗ ಅಲ್ಲಿನ ಪ್ರಜೆಗಳ ಸಮಸ್ಯೆಯನ್ನ ಆಲಿಸಿ ಅವರಿಗೆ ಸೂಕ್ತ ಪರಿಹಾರವನ್ನ ಒದಗಿಸುತ್ತಿದ್ದರು. ಇದರಿಂದ ಹಳ್ಳಿಯ ಜನರೆಲ್ಲ ಅವರನ್ನ ದೇವರೆಂದು ಕರೆಯಲು ಆರಂಭಿಸುತ್ತಾರೆ. ಈ ವಿಷಯ ಹೇಗೋ ಪಾಳೆಗಾರನಾದಂತಹ ಲಿಂಗಣ್ಣ ರಾಜನಿಗೂ ಗೊತ್ತಾಗುತ್ತದೆ. ತಕ್ಷಣಕ್ಕೆ ಪಾಳೆಗಾರ ಅಜ್ಜಯ್ಯನವರ ಹತ್ತಿರ ಹೋಗುತ್ತಾನೆ ಹಾಗೂ ತನ್ನ ದುಃಖವನ್ನ ಅಂದರೆ ತನಗೆ ಸಂತಾನ ಇರದೇ ಇರುವ ಬಗ್ಗೆ ಹೇಳುತ್ತಾನೆ. ಆಗ ಶಿವಲಿಂಗಗಳು ಕಣ್ಣು ಮುಚ್ಚಿ ನೋಡಿದಾಗ ಅವರಿಗೆ ಲಿಂಗಣ್ಣ ರಾಜನ ಭವಿಷ್ಯ ಅರ್ಥವಾಗಿ ಹೋಗುತ್ತದೆ. ಅವರ ಪ್ರಕಾರ ಲಿಂಗಣ್ಣ ರಾಜನಿಗೆ ಪುತ್ರ ಸಂತಾನ ಸಿಗುವುದಿಲ್ಲ, ಏನೇ ಇದ್ದರೂ ಪುತ್ರಿ ಹುಟ್ಟುತ್ತಾಳೆ ಅನ್ನುವ ಭವಿಷ್ಯ ನುಡಿಯುತ್ತಾರೆ. ಇತಿಹಾಸದ ಪ್ರಕಾರ ಈ ನೆಲದಲ್ಲಿ ನುಡಿದಂತಹ ಮೊಟ್ಟ ಮೊದಲ ಭವಿಷ್ಯ ಇದಾಗಿತ್ತು. ಇದನ್ನ ಕೋಡಿಮಠದ ಮೊಟ್ಟ ಮೊದಲ ಭವಿಷ್ಯ ಎಂದೇ ಪರಿಗಣಿಸಲಾಗುತ್ತದೆ. ಇದನ್ನ ಕೇಳಿದಂತಹ ಲಿಂಗಣ್ಣ ರಾಜ ತುಂಬಾ ಸಂತೋಷ ಪಡುತ್ತಾನೆ ಮತ್ತು ಶಿವಯೋಗಿಗಳನ್ನ ಇಲ್ಲಿಯೇ ಉಳಿದುಕೊಳ್ಳಲು ಬೇಡಿಕೆ ಇಡುತ್ತಾನೆ. ಆದರೆ ಶಿವಯೋಗಿಗಳು ಅದಕ್ಕೆ ಒಪ್ಪುವುದಿಲ್ಲ. ಮುಂದೊಂದು ದಿನ ನಾನು ಇಲ್ಲಿಯೇ ಬರುತ್ತೇನೆ ಅಂತ ಹೇಳಿ ಅಲ್ಲಿಂದ ಲೋಕ ಸಂಚಾರ ಮಾಡುತ್ತಾ ಮುಂದೆ ಹೊರಟು ಹೋಗುತ್ತಾರೆ. ಕೆಲವೇ ತಿಂಗಳಲ್ಲಿ ಪಾಳೆಗಾರನ ಹೆಂಡತಿ ಗರ್ಭವತಿಯಾಗುತ್ತಾಳೆ ಹಾಗೂ ಮುಂದೆ ಹೆಣ್ಣು ಮಗುವಿಗೆ ಜನ್ಮ ನೀಡುತ್ತಾಳೆ. ಪಾಳೆಗಾರ ತನ್ನ ಮಗಳಿಗೆ ನೀಲಮ್ಮ ಅಂತ ಹೆಸರಿಡುತ್ತಾನೆ. ನೀಲಮ್ಮ ಮಾತ್ರ ಬಾಲ್ಯದಿಂದಲೇ ಅಪ್ರತಿಮ ಶಿವಭಕ್ತಿಯಾಗಿದ್ದಾಳೆ. ಸದಾಕಾಲ ಶಿವಪೂಜೆ, ಶಿವ ಧ್ಯಾನದಲ್ಲಿ ಮುಳುಗಿರುತ್ತಾಳೆ. ಅವಳ ತಂದೆ ತಾಯಿ ಹೇಳಿದ ಹಾಗೆ ಶಿವಯೋಗಿಗಳು ಒಂದಿಲ್ಲ ಒಂದು ದಿವಸ ಮತ್ತೆ ತಮ್ಮ ಹಾರನಹಳ್ಳಿಗೆ ಬರುತ್ತಾರೆ ಎನ್ನುವ ಆಸೆಯನ್ನ ತಮ್ಮ ಮಗಳಿಗೂ ಕೂಡ ಹೇಳುತ್ತಾರೆ. ಆಗ ಆ ಮಗಳು ಅನ್ನ ನೀರು ಬಿಟ್ಟು ಗುರುಗಳಿಗಾಗಿ ಕಾಯಲು ಆರಂಭಿಸುತ್ತಾಳೆ ಹಾಗೂ ಅಲ್ಲಿಯೇ ಧ್ಯಾನವನ್ನ ಮಾಡಲು ಮುಂದಾಗುತ್ತಾಳೆ. ಶಿವಯೋಗಿಗಳು ತಮ್ಮ ಮಾತಿನಂತೆಯೇ 6 ವರ್ಷಗಳ ನಂತರ ವಾಪಸ್ಸು ಮತ್ತೆ ಹಾರನಹಳ್ಳಿಗೆ ಬರುತ್ತಾರೆ. ಇದಕ್ಕೆ ಮುಖ್ಯ ಕಾರಣ ನೀಲಮ್ಮ ಮಾಡುತ್ತಿದ್ದಂತಹ ತಪಸ್ಸೆ ಎನ್ನಬಹುದು. ಶಿವಯೋಗಿಗಳು ಬಂದ ಸಂತಸದಲ್ಲಿ ನೀಲಮ್ಮ ಅವರ ಪಾದಕ್ಕೆ ಬಿದ್ದು ಕಣ್ಣೀರನ್ನು ಹಾಕುತ್ತಾಳೆ. ಅವಳ ಕಣ್ಣೀರೇ ಮುಂದೆ ಕೋಡಿಯಾಗಿ ಅಲ್ಲಿಯೇ ಹರಿಯುತ್ತದೆ. ಕೋಡಿ ಅಂದ್ರೆ ಒಂದು ಚಿಕ್ಕ ಹಳ್ಳ ಎಂದರ್ಥ. ಲಿಂಗಣ್ಣ ರಾಜ ಆ ಕೋರಿಕೆ ಮೇರೆಗೆ ಶಿವಯೋಗಿಗಳು ಅಲ್ಲಿಯೇ ನೆಲೆಸಲು ನಿರ್ಧಾರ ಮಾಡುತ್ತಾರೆ.
ಹೇಳುತ್ತಾರೆ. ಲಿಂಗಣ್ಣ ರಾಜ ಶಿವಯೋಗಿಗಳ ಸಲುವಾಗಿ ಒಂದು ಭವ್ಯವಾದಂತಹ ಮಠವನ್ನು ಕೂಡ ಕಟ್ಟಿಸುತ್ತಾನೆ. ಆ ಮಗಳ ಕಣ್ಣೀರಿನಿಂದ ಹುಟ್ಟಿದಂತಹ ಆ ಕೋಡಿ ಅಂದ್ರೆ ಚಿಕ್ಕ ಒಂದು ಹಳ್ಳ ಇರುವಂತಹ ಜಾಗದಲ್ಲಿಯೇ ಈ ಮಠ ಸ್ಥಾಪನೆಯಾಗುತ್ತದೆ. ಇದೇ ಕಾರಣ ಇದನ್ನ ಕೋಡಿ ಮಠ ಎಂದು ಕರೆಯಲು ಜನರು ಪ್ರಾರಂಭಿಸುತ್ತಾರೆ. ಆದರೆ ಮಠ ಕಟ್ಟಿದ ಮೇಲೆ ಶಿವಯೋಗಿಗಳು ಒಂದು ವಿಚಿತ್ರವಾದ ಕಥೆಯನ್ನ ಹೇಳುತ್ತಾರೆ. ತಾವು ಇಲ್ಲಿ ಬಂದಿರೋದು ಸಜೀವವಾಗಿ ನೆಲೆಸೋಕೆಯಲ್ಲ, ಬದಲಾಗಿ ನಿರ್ವಿಕಲ್ಪ ಸಮಾಧಿಯಲ್ಲಿ ತಾವು ಇರುವುದಾಗಿ ಅಭಯ ಹಸ್ತವನ್ನ ನೀಡುತ್ತಾರೆ. ಗುರುಗಳ ಆಜ್ಞೆ ಆಗಿದ್ದ ಕಾರಣ ಅದನ್ನ ಒಪ್ಪಿಕೊಳ್ಳಲೇಬೇಕಾಗಿತ್ತು. ಹೀಗೆ ಲಿಂಗಣ್ಣ ರಾಜ ಗುರುಗಳ ಸಮಾಧಿಯನ್ನ ಕಟ್ಟಲು ಮುಂದಾಗುತ್ತಾನೆ. ಗುರುಗಳು ಸಮಾಧಿಯಾಗುವ ಸಮಯ ಹತ್ತಿರ ಬರುತ್ತಿರುವ ಹಾಗೆ 6 ವರ್ಷದ ನೀಲಮ್ಮ ತಾನೂ ಕೂಡ ಗುರುಗಳ ಜೊತೆ ಸಜೀವ ಸಮಾಧಿಯಾಗಬೇಕೆಂದು ಬಯಸುತ್ತಾಳೆ. ಯಾಕಂದ್ರೆ ಕಣ್ಣಾರೆ ತನ್ನ ಮುಂದೆ ಗುರುಗಳು ಸಮಾಧಿಯಾಗುವುದು ನೋಡಲು ಸಾಧ್ಯವಿಲ್ಲ ಅಂತ ಅವಳು ಹೇಳುತ್ತಾಳೆ. ಹೀಗಾಗಿ ಗುರುಗಳು ಸಮಾಧಿಯಾಗುವ ಮೊದಲು ತಾನು ಸಮಾಧಿಯಾಗಬೇಕೆಂದು ಹಠ ಹಿಡುತ್ತಾಳೆ. ಅವಳ ಈ ಅಪಾರ ಭಕ್ತಿ ಮತ್ತು ಈ ಅಪಾರ ಪ್ರೀತಿಯನ್ನ ಮೆಚ್ಚಿ ತಮಗಾಗಿ ನಿರ್ಮಾಣವಾಗುತ್ತಿರುವ ಈ ಸಮಾಧಿಯಲ್ಲಿ ಮೊದಲು ಅವಳಿಗೆ ಜಾಗ ಕೊಟ್ಟು ಆಮೇಲೆ ಆ ಸಮಾಧಿಯನ್ನು ಪ್ರವೇಶ ಮಾಡುತ್ತಾರೆ. ಹೀಗೆ ಇಲ್ಲಿ ಗುರು ಶಿಷ್ಯರ ಸಜೀವ ಸಮಾಧಿ ಕೋಡಿ ಮಠದಲ್ಲಿ ಸ್ಥಾಪನೆಯಾಗುತ್ತದೆ. ಇದನ್ನ ಇಲ್ಲಿ ನೀಲಮ್ಮಜ್ಜಯ್ಯ ಸಮಾಧಿ ಅಂತಾನೆ ಕರೆಯುತ್ತಾರೆ. ಈ ಸಜೀವ ಸಮಾಧಿಯನ್ನ ನೋಡಲು 100 ವರ್ಷಗಳಿಂದ ಇಲ್ಲಿ ಭಕ್ತರು ಬಂದು ನೀಲಮ್ಮಜ್ಜನವರ ಆಶೀರ್ವಾದವನ್ನ ಪಡೆಯುತ್ತಾರೆ. ಅಂತಹ ಪುಣ್ಯ ಕ್ಷೇತ್ರವೇ ಈ ಕೋಡಿ ಮಠ.